ನೋಡಿ ಗೆಳೆಯರೆ, ಈ ಥರ ಎಷ್ಟೋ ಮರ ಗಿಡಗಳನ್ನು ನಮ್ಮ ಸಾಲು ಮರದ ತಿಮ್ಮಕ್ಕರವರು ನೆಟ್ಟಿ ಅವಕ್ಕೆ ಜೀವ ನೀಡಿದ್ದರು. ಈ ಜೀವ ಇರುವ ಮರಗಳು ನಮ್ಮ ನಾಡಿನ ಪರಿಸರವನ್ನು ಹೆಚ್ಚಿಸುತ್ತಾ ಜನರಿಗೆ ರಕ್ಷಣೆಯಾಗಿತ್ತು, ಪಕ್ಷಿಗಳಿಗೆ ಅರಮನೆಯಂತಿತ್ತು. ಅಂತಹ ಜೀವ ಇರುವ ಮರಗಳನ್ನು ಈ ನಮ್ಮ ಸರ್ಕಾರವು ಯಾವುದೋ ಸ್ಟೀಲ್ ಬ್ರಿಡ್ಜ್ ಅನ್ನು ನಿರ್ಮಿಸಲು 1000ಕ್ಕೂ ಹೆಚ್ಚು ಮರಗಳನ್ನು ಕಡಿಯಲು ಮುಂದಾಗಿದೆ. ಇದನ್ನು ನಾವು ಖಂಡಿಸಬೇಕು. ಈಗಾಗಲೇ ನಮ್ಮ ಬೆಂಗಳೂರು 75 ಭಾಗ ಕಲುಷಿತ ಆಗಿದೆ. ಅಂಥದ್ದರಲ್ಲಿ ಈ ನಮ್ಮ ಸರ್ಕಾರವು 100 ಭಾಗ ಪೊಲ್ಯೂಟ್ ಮಾಡಲು ತುದಿಗಾಲಿನಲ್ಲಿ ನಿಂತಿದೆ. ಬೆಂಗಳೂರಿನ ಎಲ್ಲ ಜನರು ಸೇರಿ ಒಗ್ಗೂಡಿ ಸ್ಟೀಲ್ ಬ್ರಿಡ್ಜ್ ಬೇಡ ಎಂದು ವಾಯ್ಸ್ ರೈಸ್ ಮಾಡಬೇಕು ಎಂದು ಆಶಿಸುತ್ತೇನೆ.